ನಮಸ್ಕಾರ ವೀಕ್ಷಕರೇ, ಗಣಗಳ ಅಧಿಪತಿ ಗಣಪತಿಯನ್ನ ನಾಡಿನಾದ್ಯಂತ ಭಕ್ತಿ ಭಾವದಿಂದ ಪೂಜಿಸುವಂತಹ ಸುದಿನ ಗಣೇಶೋತ್ಸವ. ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಪುತ್ತೂರಿನ ಹಲವು ಕಡೆಗಳಲ್ಲಿ ಗಣೇಶನನ್ನ ಪ್ರತಿಷ್ಠಾಪಿಸಿ ಪೂಜೆ ಪುನಸ್ಕಾರಗಳು ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಹಾಗೇನೆ ನಾವಿವತ್ತು ಪುತ್ತೂರಿನ ಸಂಪ್ಯದಲ್ಲಿರುವಂತಹ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ಕೂಡ ಗಣೇಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ 2 ದಿನಗಳ ಕಾಲ ನಡೀತಾ ಇದೆ. ಹಾಗಾದ್ರೆ ಸಂಭ್ರಮ ಯಾವ ರೀತಿಯಾಗಿದೆ, ಸಮಿತಿಯವರು ಏನ್ ಹೇಳ್ತಾರೆ, ಇವೆಲ್ಲವನ್ನ ಕೂಡ ಕೇಳ್ಕೊಂಡು ಬರೋಣ ಬನ್ನಿ. ಗಣೇಶೋತ್ಸವದ ಶುಭಾಶಯಗಳು. ನಿಮ್ಮ ಊರಿನಲ್ಲಿ ವಿಜೃಂಭಣೆಯಿಂದ ನಡೆಯುತ್ತೆ. ಹಾಗೇನೆ ನೀವು ಭೋಜನದ ವ್ಯವಸ್ಥೆ ಎಲ್ಲ ಇಲ್ಲಿ ನೋಡ್ಕೊಂಡಿರುವಂತದ್ದು. ನಾವಂತಲ್ಲ, ಎಲ್ಲರೂ ಸೇರಿಕೊಂಡು ಇಲ್ಲಿ ಭೋಜನದ ವ್ಯವಸ್ಥೆ ಆಗಲಿ, ಅಲ್ಲಿ ಒಂದು 100ರಿಂದ 150 ಜನ ಸದಸ್ಯರಿರುವಂಥ ಒಂದು ನವಚೇತನ ಯುವಕ ಮಂಡಲ ಭಾಳ ಕಾರ್ಮಿಕವಾಗಿ ಮೂಡಿ ಬರ್ತದೆ. ಯಾಕಂತ ಹೇಳಿದರೆ 42 ವರ್ಷದಿಂದ ಗಣಪತಿ ಇಲ್ಲಿ ಎಲ್ಲರ ಒಂದು ಸಹಕಾರದಿಂದ ಭಾಳ ಅದ್ದೂರಿಯಾಗಿ ನಡೀತಾ ಇದೆ. ಎಲ್ಲರೂ ಕೂಡ ಒಟ್ಟಾಗಿ ಸೇರಿ, ಅಧ್ಯಕ್ಷರು ಕಾರ್ಯದರ್ಶಿ ಆಗೇನಿಲ್ಲ, ಎಲ್ಲರೂ ಕೂಡ ಒಂದು ಒಗ್ಗಟ್ಟಲ್ಲಿ ಮಾಡುವಂಥ ಕಾರ್ಯಕ್ರಮ ಈ ದೇವಸ್ಥಾನದಲ್ಲಿ ಭಾಳ ಅದ್ದೂರಿಯಾಗಿ ನಡೀತಾ ಇದೆ. ಗಣೇಶೋತ್ಸವ ಸಮಿತಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ವಿಜಯ್ BS ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಗಣೇಶೋತ್ಸವ ಹಬ್ಬದ ಶುಭಾಶಯಗಳು ಸರ್. ನಿಮಗೂ ಗಣೇಶೋತ್ಸವ. ಇಲ್ಲಿನ ಗಣೇಶೋತ್ಸವದ ಸಂಭ್ರಮದ ಬಗ್ಗೆ ಹೇಳೋದಾದ್ರೆ ಸರ್. ನಾವು ಕಳೆದ 42 ವರ್ಷಗಳಿಂದ ಆಚರಿಸ್ಕೊಂಡು ಬಂದಂಥ ಗಣೇಶೋತ್ಸವ ಸಂಪ್ಯ ಶ್ರೀರಾಮನಗರದಲ್ಲಿತ್ತು. ಕೊರೋನಾ ಸಂದರ್ಭದಲ್ಲಿ ಒಂದು ವಠಾರದಲ್ಲಿ ಮಾಡಬೇಕಂದ್ರೆ ನಮಗೆ ಆದೇಶ ಆಯಿತು. ಆದ ಕಾರಣ ನಾವು ಇಲ್ಲಿ ದೇವಸ್ಥಾನಕ್ಕೆ ಶಿಫ್ಟ್ ಮಾಡಿದೆವು. ಅಲ್ಲಿಂದ ಮುಂದೆ ದೇವಸ್ಥಾನದ ಈ ವಠಾರದಲ್ಲಿ ವಿಜೃಂಭಣೆಯಿಂದ 2 ದಿವಸದ ವಿಜೃಂಭಣೆ ಕಾರ್ಯಕ್ರಮಗಳು ನಡೀತಾ ಇದೆ. ಜೊತೆಗೆ 2 ದಿನ ಸಹ ಅನ್ನದಾನ ಎಲ್ಲ ಇದೆ. ಇವತ್ತು ರಾತ್ರಿ ನಾಟಕ ಸಹ ಇದೆ. ಎಲ್ಲ ಕಾರ್ಯಕ್ರಮಗಳೊಟ್ಟಿಗೆ ವಿಜೃಂಭಣೆಯಿಂದ ನಡೀತಾ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ಮತ್ತು ನಮ್ಮ ಸ್ಥಳೀಯ ಕಲಾವಿದರಿಂದ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ಮತ್ತು ಬ್ರಹ್ಮದಂಡ ಅಂತ ನಾಟಕ ಐತೆ ನಮಗೆ ಇವತ್ತು. ನಾಳೆ ಶೋಭಾಯಾತ್ರೆ ಇದೆ. ಶೋಭಾಯಾತ್ರೆಯಲ್ಲಿ ಗ್ರ್ಯಾಂಡ್ ಇರುತ್ತಾ ಹೇಗೆ? ಹೌದು, ಭಜನಾ ತಂಡ ಇದೆ. ಮತ್ತು ಕುಣಿತ ಭಜನ ಜೊತೆಗೆ ಬೇರೆ ಬೇರೆ ವೇಷಭೂಷಣಗಳೆಲ್ಲ ಇದೆ. ಜೊತೆಗೆ ಊರಿನ ಜನರೊಂದಿಗೆ ವಿಜೃಂಭಣೆಯಿಂದ ನಡೀತಾ ಇದೆ. ಅದೇ ಈಗ ಮೊದಲು ಅಲ್ಲಿ ಇವರು ಸರಿ ಹೇಳಿದಾಗೆ ಅಲ್ಲಿ ಸಂಪ್ಯ ರಾಮನಗರದಲ್ಲಿ ಮಾಡ್ತಾಯಿದ್ದೆವು. ಅದರ ನಂತರ ಈಗ ಕೊರೋನಾ ನಂತರ ಇಲ್ಲಿಗೆ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಈಗ ನಡೀತಾ ಉಂಟು. ಭಾಳ ಚೆಂದವಾಗಿ ಈಗ ನಡೀತಾ ಉಂಟು. ನಾಳೆ ಒಂದು 4 ಗಂಟೆ ನಂತರ ಶೋಭಾಯಾತ್ರೆ ದೇವರದ್ದು ನಡೆದು ನಮ್ಮ ಮುಕ್ರುಂಪಾಡಿ ಮೊಟ್ಟತಡ್ಕ ಮಾರ್ಗವಾಗಿ ಇದೇ ದೇವಸ್ಥಾನದ ಕೆರೆಯಲ್ಲಿ ಜಲಸ್ತಂಭನೆ ಆಗಲಿದೆ. ಸಂಪ್ಯ ಮಹಾವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ನಡೀತಾ ಇರುವಂತಹ 42ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಸಂಭ್ರಮವನ್ನ ನೋಡಿದ್ರಲ್ಲ. ಊರಿನವರ ಹಾಗೇನೆ ಕಮಿಟಿಯವರ ಸಹಕಾರದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಗಣೇಶೋತ್ಸವ ನಡೀತಾ ಇದೆ. ಪ್ರತಿಯೊಬ್ಬ ಭಕ್ತರು ಕೂಡ ಗಣಪತಿಯ ಸನ್ನಿಧಿಗೆ ಬಂದು ಭಕ್ತಿಯಿಂದ ಇಷ್ಟಾರ್ಥವನ್ನ ಬೇಡಿಕೊಂಡಿದ್ದಾರೆ. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಗಣಪನ ಅನುಗ್ರಹ ಇರಲಿ, ಎಲ್ಲರ ಜೀವನವು ಉತ್ತಮವಾಗಿ ಇರಲಿ ಅಂತ ಆಶಿಸ್ತಾ ಕ್ಯಾಮರಾ ಪರ್ಸನ್ ಸುಧಾಕರ್ ಪಡೀಲ್ ಜೊತೆ ಸುಮಿತ್ರಾ ವಿ, ಸುದ್ದಿ ನ್ಯೂಸ್, ಪುತ್ತೂರು. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses.
Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.